ಆದೇಶದ ಮೇರೆಗೆ ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ರಾಹುಲ್ ಗಾಂಧಿ ಅವರ ಒಂದು ಕನಸಿನ ಯೋಜನೆ ಶಕ್ತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಆರಂಭದಲ್ಲಿ ಸ್ವಲ್ಪ ಹಿಂದೆ ಇದ್ದರೂ ಕೂಡ ಈಗ ನಾವು ಮುಂಚೂಣಿಯಲ್ಲಿದ್ದೇವೆ ಎಂಬುದನ್ನು ನಂಬರ್ 1 ಆಗಿ ನಾವು ಇದ್ದೇವೆ. ಬಹುಶಃ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಆದೇಶಗಳನ್ನು ನಾವು ಚಾಚು ತಪ್ಪದೆ ಮಾಡಿಕೊಂಡು ಈ ಸಂಬಂಧ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷ ಸ್ಥಾನವನ್ನು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಂಡು ಅವರ ನಿಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಖಾತೆಯ ಸಚಿವರು, ನಮ್ಮೆಲ್ಲರ ಗೌರವಾನ್ವಿತ ನಾಯಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ನಮಗೆ ಬೆನ್ನುತಟ್ಟಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕಾರ ನೀಡುವಂಥವರು ಮತ್ತು ಈ ಒಂದು ಶಕ್ತಿ ಯೋಜನೆಯ ಯಶಸ್ಸಿಗೆ ಎಲ್ಲ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಮಾಡುವ ಸ್ವಾಗತ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳ ರೂವಾರಿ ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮಗೆ ಮತ್ತೆ ಅದು ಒಂದು ವಾರ ನಮಗೆ ಯಾವುದೇ ಬಿಡುವು ಪಡೆದೇ ಎಲ್ಲವನ್ನು ಸಕ್ಸಸ್ ಮಾಡುವಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಬ್ಲಾಕ್ ಕಾಂಗ್ರೆಸ್ ನಮ್ಮ ಮಿನಿಮಮ್ ಗುರಿ ನಮ್ಮದು 10,000 ಆಗಬೇಕು. ನಾನು ಬೆಂಗಳೂರಿಗೆ ಹೋದಾಗ KPC ಅಧ್ಯಕ್ಷರು ಹೇಳಿದರು, ಬೇರೆ ಕಡೆ ಹೌದು ಕಾದರೆ ಸ್ವಲ್ಪ ಕಷ್ಟ ಆಗ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ಕಷ್ಟ ಆಗಬಾರ್ದು, ಆದಷ್ಟು ನೀವು ಮಾಡಿಸ್ಬೇಕಂತ ಹೇಳಿ ಒಂದು ಹೇಳಿದರು. ಅದಕ್ಕಾಗಿ ಬಹುಶಃ ನಾವು ಇನ್ನೂ ಒಂದು 2-3 ದಿವಸ ಇರುವಂಥದ್ದು. ಆದ ಕಾರಣ ಇವತ್ತು ಉಳ್ಳಾಲ ನಗರ ವ್ಯಾಪ್ತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ನಾವು ಕೇಂದ್ರೀಕರಣಗೊಳಿಸಬೇಕು. ಉಳ್ಳಾಲ ನಗರ ಬಹುಶಃ ಯಾಕೆ ನಮಗೆ ಬೂತ್ ವೈಸ್ ಪಟ್ಟಿದೆ, ಯಾವ ಬೂತಿನಲ್ಲಿ ಏನೇಳಿ ಎಲ್ಲ ಬೂತಿನಲ್ಲಿ ನಾವು ಪಟ್ಟಿ ತಗೊಂಡಿದ್ದೇವೆ. ಸೊ ದಯವಿಟ್ಟು ಉಳ್ಳಾಲ ನಗರದ ಅವರು ಒಂದೊಂದು ನಿಮ್ಮ ವಾರ್ಡ್ ವಹಿಸಿ, ಯಾಕೆ ನಿಮಗೆ ಉಳ್ಳಾಲ ನಗರದವರಿಗೆ ಕಷ್ಟ ಇಲ್ಲ, ಯಾಕೆ ಪಕ್ಕದಲ್ಲಿ ಮನೆ ಇರೋದು, ನಿಮಗೆ ಮನಸ್ಸು ಮಾತ್ರ ಬೇಕಾದ್ರು ಬೆಳಿಗ್ಗೆ ಎದ್ದು ಒಂದು ಸುತ್ತು ಹೋಗುವ ಅಂತೇಳಿ ತೀರ್ಮಾನ ಮಾಡಿದರೆ ಬಹುಶಃ ಖಂಡಿತವಾಗಿ ಆಗ್ತದೆ. ಮತ್ತು ನೀವೇ ಕೌನ್ಸಿಲರ್ಗಳೇ ಅಲ್ಲಿಯ ಮುಖಂಡರುಗಳೇ ಹೋಗ್ಬೇಕಂತಿಲ್ಲ. ಯಾರೊಬ್ಬ ಉತ್ತಮವಾದ ಕೆಲಸ ಕಲಿಸಿಕೊಂಡು ಒಂದೊಂದು ಕಲಿಸಿಕೊಟ್ರೆ ಅವನೇ ಮನೆಗೆ ಹೋಗಿ ಕಲಿಸಿಕೊಂಡು ಹಮ್ಮಿಗೊಂದು ವಿಚಾರ ಇವತ್ತು ಮಾಡ್ತದೆ. ಬೆಳಗ್ಗಿಂದ ಮಧ್ಯಾಹ್ನ ತನಕ ಹೋದರೆ ನಾವು ಖಂಡಿತವಾಗಿ 25,000 ಟಾರ್ಗೆಟ್ ಮಾಡಲಿಕ್ಕೆ ಖಂಡಿತವಾಗಿ ನಮಗೆ ಸಾಧ್ಯವಾಗ್ತದೆ. ಆ ಗುರಿ ಇವತ್ತು ನಮ್ಮಲ್ಲೆಲ್ಲರಿಂದ ಅವಕಾಶ ಆಗಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಬೇರೆ ರಸ್ತೆಗಳು ಆ ವಿಚಾರಗಳು ಬದಿಗಿಟ್ಟು ಬಿಡಿ. ಇವತ್ತು ಬಹುಶಃ ನಾಳೆ ತನಕ ಬೇರೆ ಯಾರು ನನಗೆ ಯಾವ ವಿಚಾರ ಮಾತಾಡಿ ಯಾರು ಹೇಳಿದ್ರೆ ಶಕ್ತಿ ತೂಕ ಬುಕ್ಕ ಅಂತೇಳಿ ಅದೇ ಈಗ ನಾವು 1 ಪಾಯಿಂಟ್ ಪ್ರೋಗ್ರಾಮಲ್ಲಿ ಇವತ್ತಿರುವ ಮತ್ತೆ ನಿಮ್ಮ ಬೇರೆಯವರ 31st ನಂತರ ನಿಮ್ಮ ಪಕ್ಕದ ಮೊಬೈಲಿಗೆ ಮೆಸೇಜ್ ಬರ್ತದೆ, ರಾಹುಲ್ ಗಾಂಧಿದು ಎಲ್ಲ ಕಾರ್ಯಕ್ರಮ ಬರ್ತದೆ. ನನಗೆ ಬರೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರೆ ಆಗುವುದಿಲ್ಲ, ಅಂದರೆ ಅವಕಾಶ ತಪ್ಪಿ ಹೋಯಿತು. ಮತ್ತು ರಾಹುಲ್ ಗಾಂಧಿ ಅವರಿಗೆ ಮೆಸೇಜ್ ಕಳಿಸ್ತಾರೆ, ರಾಹುಲ್ ಗಾಂಧಿ ನನಗೆ ಕಳಿಸೋದಿಲ್ಲ ಅಂತ ಹೇಳಿದರೆ ನಾವೇನು ಉತ್ತರ ಕೊಡಲಿಕ್ಕಾಗ್ತದೆ? ಅದರಂತೆ ಚಾನ್ಸೇ ಇಲ್ಲ. ಆಯ್ತಾ? ಆದ ಕಾರಣ ಇದೊಂದು ಸಿಕ್ಕಿದಂಥ ಸ್ವರ್ಣ ಅವಕಾಶ. ಇದನ್ನು ನಾವು ಇವತ್ತು ಮೇಯ್ನಿಗೆ ಉಳ್ಕೊಳ್ಳೋಂಥ ಅವಕಾಶ ಇವತ್ತೆಲ್ಲ ಮಾಡಬೇಕು ಹೇಳಿ ನಾನು ಬಯಸ್ತೀನಿ. ಕೆಲವೊಂದು ಮಾಡಿದ್ರು ಕೂಡ ಬರೋದಿಲ್ಲ, ಟೆನ್ಷನ್ ಮಾಡಬೇಡಿ. ಯಾವುದು ಬರೋದಿಲ್ಲ ಅದೊಂದು ಚೀಟಿ ಬರೆದು ಕೊಡಿ, ಅದನ್ನು ನಾವು ಇವರಿಗೆ ಕೊಟ್ಟು ಅದರ ಮುಖಾಂತರ ಮಾಡಿಸ್ತೇವೆ. ಅದನ್ನೇ ನಾನು ಅಡ್ಡ ಬರ್ಪು ನನ್ನ ಊಲ ಬರ್ಪುಜಿ ಎಂಬುದಾದ್ರೆ ಅಡ್ಡ ಬತ್ತೆ ಬೇರೆ ಬರ್ತಲ್ಲ ಬರುವ ಚಾನ್ಸ್ ಉಂಟು. ಕೆಲವರು ಹೋಗ್ತಾರೆ ಈ ಅಡ್ಡ ಬರ್ಪುಜಿ ಸಾಹಿತ್ಯ ಪೂರ ಹುಡುಕಿ ನಾನು 5 ಬುಕ್ಕ ಬೇರೆ ಬರ್ತವಾದ ಬರ್ಬೋದು ಆ ಒಂದು ಆಧಾರದಲ್ಲಿ ಹೋಗುವಂಥ ಅವಕಾಶ ಆಗಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ACC ಕಾರ್ಯದರ್ಶಿಯಾದ ವಿಷ್ಣು ಅವರು ಕೂಡ ಇವತ್ತು ಬರಲಿಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇದ್ದಾರೆ. ಎಲ್ಲರಿಗೂ ನಾವು ಲೋಕಸಭೆಗೆ ತಯಾರಾಗುವಂಥ ವಿಚಾರ ಆಗಬೇಕು. ನೀವೇನು ಎನಿಸಬೇಡಿ, ಲೋಕಸಭೆ ನಮಗೆ 3 ಸಲ 4 ಸಲ ಗೆಲ್ಲಲಿಕ್ಕೆ ಆಗೋದಿಲ್ಲ, ಈ ಸಲ ನಮ್ಗೆ ಗೆಲ್ಲಲಿಕ್ಕೆ ಏನು ವಿಚಾರ ಬೇಡ. ನಮಗೆ ಬರೇ ವ್ಯತ್ಯಾಸ ಅಂತ ಹೇಳಿದರೆ ಇವತ್ತು ಬರೇ 1,20,000 ಲಾಸ್ಟ್ ಟೈಮ್ 60,000 ಓಟು ಪರಿವರ್ತನೆ ಆದರೆ ನಮಗೆ ಖಂಡಿತವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. 60,000 2,000 ಬೂತ್ ಇದೆ. ಒಂದು ಬೂತಿನಲ್ಲಿ 30 ಓಟು ನೀವು ಟರ್ನ್ ಮಾಡಿದರೆ ಆಟೋಮ್ಯಾಟಿಕ್ ಇರೋದು. ಈ 5 ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಬೆಲ್ಟಿನಲ್ಲಿ ಭಾಳಷ್ಟು ಓಟುಗಳು ಜಾಸ್ತಿ ಆಗಿದೆ. ಒಂದೊಂದು ಬೂತಿನಲ್ಲಿ 50 ಸೊ ಅಷ್ಟು ಏನು BJPಗೆ ಸುಲಭ ಇದೆ ಅಂತ ಹೇಳಬೇಕು. ಮತ್ತು ಕಳೆದ ಸಲ ಇಡೀ ದೇಶದಾದ್ಯಂತ ಮೋದಿ ಒಂದು ಅಲೆ ಇತ್ತು, ಅದರಲ್ಲಿ ಕೆಲವು ಯುವಕರು ಈ ಸಲ ಎಲ್ಲರಿಗೂ ಗೊತ್ತಾಗಿದೆ. ನೀವೊಂದು ಬರೆದಿಟ್ಟುಕೊಳ್ಳಿ, ಎಲ್ಲರಿಗೂ ಹೇಳಿ ಮುಂದಿನ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅದು ಸಾಗಲಿಕ್ಕೆ ಸಾಧ್ಯವೇ. ನಾವು ಬೇರೆ ಬೇರೆ ಬರುವಂಥದ್ದು. ಇವತ್ತು ಗಡ್ಕರಿ ಮಾತಾಡ್ತಾರೆ, ಅಮಿತ್ ಶಾ ವಿರುದ್ಧ ಮಾತಾಡಿದರು ಗಡ್ಕರಿ, ಇವತ್ತು ಮೋದಿ ವಿರುದ್ಧ ಮಾತಾಡಿದರು. ಯಾಕಂತ ಹೇಳಿದರೆ ನಾಳೆ ಸ್ವಲ್ಪ ಬಂದರೆ ಅವರ ಕ್ಯಾಂಡಿಡೇಟೇ ಬೇರೆ ವಿಚಾರಕ್ಕೆ
ಅದಕ್ಕೆ ಸಂಬಂಧಪಟ್ಟ, ಯಾಕೆ ಅವ್ರು ಯಾವ ಕೂಡ ಕೆಲಸ ಮಾಡಲಿಲ್ಲ. ಈಗ ಅದು ನೀವು ಮನೆ ಮನೆಗೆ ಹೇಳಬೇಕು, ಕೆಲಸದ ವಿಚಾರ ಬಿಡಿ. ಮುಂಚೆ ಒಂದು ಗ್ಯಾಸಿಗೆ ಎಷ್ಟಿತ್ತು? 400 ರೂಪಾಯಿ, 1000 ರೂಪಾಯಿ ಮುಟ್ಟಿತ್ತು. ಪೆಟ್ರೋಲ್ ರೂಪಾಯಿ 70, ಎಲ್ಲಿಗೆ ಮುಟ್ಟುವಂಥ ವಿಚಾರ ಇವತ್ತಾಯಿತು. ಇವತ್ತು ಎಲ್ಲವೂ ಕೂಡ ಬಂದಾಗ್ತಾ ಬಂದು CPCRI ಬಂದ್ ಮಾಡಿದರು. ಇದನ್ನು ಏರ್ಪೋರ್ಟನ್ನು ಖಾಸಗಿಯನ್ನು ಗೊಳಿಸಿದರು. NMPAT ನೀವು ಬೇರೆಯವರಿಗೆ ಮಾರಲಿಕ್ಕೆ ಇವತ್ತು ತಯಾರಾಗಿದ್ದಾರೆ. ಎಲ್ಲ ಕೂಡ ಇವತ್ತು ಮಾರುವಂಥದ್ದು ಇವತ್ತು ಪರಿಸ್ಥಿತಿ ಇವತ್ತು ಇದೆ. ಸೊ ಯಾರು ಅದೇ ಅಲ್ಲದೆ ನಿಮ್ಮ ಬೆಳೆದ ಮುಂಚೆ ನೀವು ಹೇಳ್ಬೇಕು ಮನೆಯವ್ರ ಹತ್ರ, 1 kg ಅರಿಗೆ ತಿಂತಂದು ಇದೇ ತಾತಂದ್ರೆ ಇವತ್ತು ವರ್ಷಕ್ಕೆ ಮಿನಿಮಮ್ 2 ಕೋಟಿ ರೂಪಾಯಿ 2 ಕೋಟಿ ಕೆಲಸ ಮಾಡಿ ಇವರು ಉದ್ಯೋಗ ಸೃಷ್ಟಿ ಮಾಡ್ತದೆ. 2 ಕೋಟಿ ಬಿಟ್ಟು ಇಡೀ 5 ವರ್ಷದಲ್ಲಿ ಇವರು ಕೆಲಸ ಕೊಟ್ಟದ್ದು 1.5 ಲಕ್ಷ ಮಾತ್ರ. ಈ 4 ವರ್ಷದಲ್ಲಿ 8 ಕೋಟಿ ಕೆಲಸ ಆಗಬೇಕು. ಅದರಲ್ಲಿ ಕೊಟ್ಟದ್ದು 1.5 ಲಕ್ಷ. ಆದರೆ ಈ ಸಲದು 8.5 ಕೋಟಿ ಯುವಕರು ಬಾಕಿ ಕೆಲಸ ಇಲ್ಲ. ನೆಕ್ಸ್ಟ್ ಈಗ 8.5 ಕೋಟಿ ಬರ್ತಾರೆ ಹೊಸಬ್ರು, ಎಲ್ಲಿಂದ ಸಿಗ್ತದೆ? ಆದ ಕಾರಣ ಇವತ್ತು ದೂರದರ್ಶನದ ಯಾವುದೇ ಒಂದು ಕಾರ್ಯಕ್ರಮ ಸ್ಪಷ್ಟವಾಗಿಲ್ಲ. ಇದರ ಬಗ್ಗೆ ಮತ್ತೊಮ್ಮೆ ಸಭೆ ಮಾಡುವ ವಿಚಾರ ನಾವು ಇವತ್ತು ಮಾಡುವ. ಬಹುಶಃ ಇವತ್ತು ಸರ್ಕಾರದ ಬಗ್ಗೆ ಯಾವುದೇ ಗೊಂದಲ ಬೇಡ. 5 ವರ್ಷ ಈ ಸರ್ಕಾರ ಸಂಪೂರ್ಣವಾಗಿ ನಡೆಸಿದ ಮಾತಾಡಿ ಕೂಡ ಅದನ್ನು ನೀವು ದಿಟ್ಟವಾದ ಕ್ರಮ ತಗೊಳ್ಳೋ ಅವಕಾಶ ಆಗಲಿ. ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕೂಡ ಮುಂದೆ ಹೋಗುವಂಥ ಅವಕಾಶ ನಾವು ಇವತ್ತು ಮಾಡಿಕೊಳ್ಳುವ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಕೆಲವೊಂದು ವಿಚಾರಗಳು ಬಹುಶಃ ಆ ರಸ್ತೆ ಬದಲ ನೋಡಿ, ನೀವು ದಿಟ್ಟ ಉತ್ತರ ನಗರಸಭೆ ದುಡ್ಡ ಉತ್ತರ ಹೇಳಿದ್ರೆ ಆಯಿತು. ನನ್ನದೇ ಅನುದಾನ ನಾನು ಎಲ್ಲಿ ಬೇಕಾದಿರ್ತೇನೆ, ಅಲ್ಲಿಯೂ ಬೇಕಾದಿರ್ತೇನೆ, ಇಲ್ಲಿಯೂ ಬೇಕು, ಇಲ್ಲಿಂದ ಚೇಂಜ್ ಮಾಡಿ ನನಗೆ ಬಿಟ್ಟಂಥ ವಿಚಾರ. ಕೌನ್ಸಿಲ್ ಏನು ಕೆಲಸ ಉಂಟು ಅವ್ರು ಆ ಕೆಲಸ ಮಾಡಲಿ. ಮುಂದಿನ ಚರಂಡಿ ಕ್ಲೀನ್ ಮಾಡ್ದ, ತೋಡು ಕ್ಲೀನ್ ಮಾಡ್ದ, ಅದು ಏನು ಅವ್ರವ್ರ ಜವಾಬ್ದಾರಿ ಇದೆ ಆ ಕೆಲಸ ಅವರು ಮಾಡಿಕೊಂಡವ್ರು. ಕ್ಷೇತ್ರದ ಎಲ್ಲ ಊರಿದ ರಸ್ತೆ ನಿರ್ಮಾಣ ಮಾಡೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವ ಗ್ರ್ಯಾಂಡಲ್ಲಿ ಮಾಡೋದು ನಾನು ತೀರ್ಮಾನ. ಇಲ್ಲಿ ಕಾರಣ ಕೊಡೋದು ವಿಚಾರವಿಲ್ಲ. ಕಾರಣಗಳು ಇವತ್ತು ಇವತ್ತು ಕಾರಣಗಳಿರ್ಬೋದು. ಈಗ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರದೆ ನನಗೆ ಬೇರೆ ಕಾರ್ಯಕ್ರಮ, ಕುವೆಂಪುದ ಕಾರ್ಯಕ್ರಮ ಇತ್ತು, ಇನ್ನೊಂದು ಕನಕ ಜಯಂತಿ ಪ್ರೋಗ್ರಾಮ್ ಇತ್ತು, ಅಲ್ಲಿ ಮಧುಕರ್ ನನಗೆ ಕಾರಣ ಕೊಡ್ಬೋದು. ನಾನು ಅದೆಲ್ಲ ಬಿಟ್ಟು ಕುವೆಂಪು ಪ್ರೋಗ್ರಾಮ್ ಕೂಡ ಬಿಟ್ಟು ನೀವು ಮಾಡಿ ಅದರ ಸೇರ್ತಂತೆ ಶಕ್ತಿ ಪ್ರೋಗ್ರಾಮ್ ಮಹತ್ವ ಕೊಡಬೇಕು. AICCಗೆ ಇವರು ಬರಬೇಕಂದ್ರೆ ಇಲ್ಲಿಂದ ಅವ್ರು ಯಾಕೆ ಬಂದಿಲ್ಲ ಸುತ್ತಾದ ಕೇರಳದ ಇದ್ರು ಕೂಡ ಯಾಕೆ ಮತ್ತೆ ಆಸಕ್ತಿ ಶಕ್ತಿ ಒಂದು ಕಾರ್ಯಕ್ರಮಕ್ಕೆ ಬರಬೇಕಲ್ಲ. ಆದ ಕಾರಣ ದಯವಿಟ್ಟು ನಿಮ್ಮ ಬೂತಿನಲ್ಲಿ ನಾನೀಗ ಉಚ್ಚಿಲಕ್ಕೆ ಹೋಗಿದ್ದೇನೆ. ಉಚ್ಚಿಲದಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತು ಆಗಲಿಲ್ಲ. ಅಲ್ಲಿಗೆ ನೀವು ಬ್ಲಾಕಿಂದ ಒಬ್ಬರನ್ನು ಹಾಕಿಕೊಂಡು ಇವತ್ತು ಕಲಿಸಿ ಇವತ್ತು ಮತ್ತು ನಾಳೆ ಅಲ್ಲಿ ಕೂತ್ಕೊಂಡು ಅವ್ರು ವಾರ್ಡ್ ಒಂದು ಇನ್ಚಾರ್ಜನ್ನು ಒಂದೊಂದು ಗ್ರಾಮಕ್ಕೆ ಹೊರಗಿಂದ ಒಬ್ಬರನ್ನು ಹಾಕಬೇಕು ಉಚ್ಚಿಲಲ್ಲಿ. ನಾನು ಅಲ್ಲಿ ಹೋಗಿದ್ದೇನೆ, ಹುಷಾರಿದ್ದಾರೆ ಮನೆಯವರು, ಬೂತ್ ವೈಸ್ ಮಾಡಿಕೊಂಡು ಹೋಗ್ಬೋದು. ಸೊ ಎಲ್ಲ ವಾರ್ಡ್ನಲ್ಲಿ ದಯವಿಟ್ಟು ಯಾರ್ಯಾರು ಆಗಲಿಲ್ಲ ಮತ್ತು ನಿಮಗೆ ಕೆಲವರಿಗೆ ಭಾವನೆಗಳಿದೆ ಆಗ್ತಾರೆ, ಯಾರು ಆಗ್ತಾರೆ ಅಂದರೆ ಯೂತ್ ಕಾಂಗ್ರೆಸ್ ಮೆಂಬರ್ಶಿಪ್ ಅಂತ ನಮ್ಮ ಬ್ಲಾಕಿನ ಮೆಂಬರ್ಶಿಪ್ ಮಾಡೋ ಕೂಡ ಯೂತ್ ಮೆಂಬರ್ಶಿಪ್ ಮಾಡೋ ಕೂಡ ಒಂದು ಟೈಮಲ್ಲಿ ಇದೇ ಇತ್ತು. ಇದಕ್ಕೆ ನಮ್ಮ ಕ್ಲಾರ ತಾಲೂಕು ಪಂಚಾಯತಿನ ಬೆಲ್ಮದಿಂದ ಸದಸ್ಯರು ಬೆಲ್ಮದಲ್ಲಿ ಆಗಲಿಲ್ಲ. ಯಾರು ಬರ್ತಾರೆ ಅವರು ಇನ್ನು 2 ದಿವಸದ್ದು ರಾತ್ರಿ 7 ಗಂಟೆಗೆ ಎದ್ದು ನಾವು ಕಾಣಕೆರೆಯಲ್ಲಿ ಹೀಗೆ ಇಳಿಲಿಕ್ಕೆ ತುಂಬ ಕೆಳಗೆ ಇಳಿದು ಹೋದೆವು. ನಾವು ಹೋದಾಗ ನಂಬಲಿಕ್ಕಿಲ್ಲ. ಹುಡುಗರು ಮಾತ್ರ ಅಲ್ಲ, ವಯಸ್ಸಾದ ತಂದೆಯವರು ಬಂದೇ ಇರ್ತಾರೆ. ನನ್ನ ಮಗಳು ಕೂಡ ಆಗಿದೆ 25 ವರ್ಷ, ಅವಳು ಮೆಂಬರ್ಶಿಪ್ ಮಾಡಿ ಅಂತೇಳಿ ಮನೆಯದು ಉದಾಹರಣೆ. ಸೊ ಕಾಂಗ್ರೆಸ್ ಪರವಾಗಿ ಆಗಲಿಕ್ಕೆ ಭಾಳಷ್ಟು ಇವತ್ತು ಜನ ಇದ್ದಾರೆ. ಅವರ ಮನೆಗೆ ನಾವು ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ನಾವು ಇವತ್ತು ಹಾಕುವಂಥ ಜವಾಬ್ದಾರಿ ಆಗಬೇಕಾದಂಥ ಒಂದು ವಿಚಾರ. ಸೊ ಯಾರು ಕೂಡ ಯಾವ ಕಾರಣಗಳು ಕೂಡ ಕೊಡದೆ ದಯವಿಟ್ಟು ಯಾವ ರೀಸನ್ಸ್ ಕೂಡ ಬೇಡ. ರೀಸನ್ 100 ಇರ್ಬೋದು. ಆ ಕಾರಣವೊಂದು ಬಿಟ್ಟು ಮನೆಗೆ ಹೋಗಿ ಮೆಸೇಜ್ ಬರೋದಿದ್ದು ಪಟ್ಟಿ ತೆಕ್ಕೊಳ್ಳಿ, ಜಿಲ್ಲಾಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಕೊಡಿ, ಅವರು AICC ಮಾತಾಡಿಕೊಂಡು ನಂದು ಕೂಡ ಬರಲಿಲ್ಲ ಫೈಲಲ್ಲಿ ಅದು ಪ್ರಿಂಟ್ ಮಾಡಲಿ. ಯಾಕಂದರೆ ನನ್ನ ಹೊಸ ವೋಟರ್ ಲಿಸ್ಟ್ ನಂದು ರೆಕ್ಟಿಫೈ ಆಗಿ ಬಂದದನ್ನು ನಾವು ಸರಿಪಡಿಸುವ. ಅದು ಆದಷ್ಟು 100 ಮಾಡಿದರೆ ಅದರಲ್ಲಿ 70 ಆಗ್ತದೆ, 25 ಆಗಲಿಕ್ಕೆ ಇಲ್ಲ. ಇದಕ್ಕೆ ಬಹುಶಃ ತಾವೆಲ್ಲರೂ ಕೂಡ ಆ ಶಕ್ತಿ ಪ್ರೋಗ್ರಾಮ್ ಮಾತ್ರ ನಮ್ಮ ಗಮನದಲ್ಲಿಟ್ಟುಕೊಳ್ಳುವಂಥ ವಿಚಾರ ಇವತ್ತು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಏನೆನಿಸಬೇಡಿ, ನಾವು KGFಲ್ಲಿ ನಾವು ಇಷ್ಟರಲ್ಲಿ ಗೆಲ್ಲಿಲ್ಲ. MLA KGF ಈ ಸಲ 20,000 ಜಾಸ್ತಿ ಅಲ್ಲಿ ಗೆದ್ದಿದ್ದೇವೆ. ಖಾನಾಪುರದಲ್ಲಿ ಇತಿಹಾಸದಲ್ಲಿ ಕಾಂಗ್ರೆಸ್ ಗೆಲ್ಲಿಲ್ಲ. ಈ ಸಲ 25,000 ಕಾಂಗ್ರೆಸ್ ಅಲ್ಲಿ ಗೆಲ್ಲಿಲ್ಲ. ಬೆಲ್ಗಾಂ ಊರಲ್ಲಿ 20 ಗೆಲ್ಲಿಲ್ಲ ಇತಿಹಾಸದಲ್ಲಿ. 40,000 ಲೀಡಲ್ಲಿ ಈ ಸಲ ಗೆದ್ದಿದ್ದೇವೆ. ಸೊ ಮಂಗಳೂರು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂತ ಯಾರು ಎಣಿಸೋದು ಬೇಡ. ನಮ್ಮ ಈ ಲೋಕಸಭಾ ಕ್ಷೇತ್ರ ನಾವು ಗೆಲ್ತೇವೆ ಎಂಬ ಸ್ಪಷ್ಟವಾದ ಎಲ್ಲ ಕಾಂಗ್ರೆಸ್
ಕಾರ್ಯಕರ್ತರು ಒಳ್ಳೆ ಕ್ಯಾಂಡಿಡೇಟ್, ಅದು ಉತ್ತಮವಾದ ಕ್ಯಾಂಡಿಡೇಟ್ ಕೊಡುವ. ಆದ ಕಾರಣ ಇವತ್ತು ನಿಮಗೆಲ್ಲ ಶುಭಾಶಯ ನಾನು ಸಲ್ಲಿಸಿಕೊಂಡು ಮತ್ತೆ ಇವತ್ತು ಬಹುಶಃ ಈ 2 ದಿವಸ ದಯವಿಟ್ಟು ನಿಮಗೆ ಭಾಳಷ್ಟು ಕೆಲಸ ಇಲ್ಲ, ಇಂಥ ನೀವು ತಗೊಳ್ಳಬೇಕು. ನಾವು ಇನ್ನೊಬ್ಬರನ್ನು ದೂರ ವಿಚಾರ ಬಿಡಿ, ರಾಜಕೀಯದಲ್ಲಿ ಇನ್ನೊಬ್ಬರನ್ನು ದೋಷಿಸುವ ಕೆಲಸ ಬಿಡಿ. ಅವರ ಕೆಲಸ ಮಾಡ್ತಾರೆ, ಅವ್ರು ಏನಾದ್ರು ಪ್ಲಸ್ ಮಾಡ್ಬೋದು, ಮೈನಸ್ ಮಾಡ್ಬೋದು, ಏನು ಮಾಡ್ಬೋದು. ನೀವೇನು ಮಾಡ್ತೀರ ಅಂತ ಇಂಪಾರ್ಟೆಂಟ್. ಇದಕ್ಕೆ ಇನ್ನೊಬ್ಬನು ದೋಷಣೆ ಮಾಡಿದರೆ ನಮಗೆ ಓಟು ಖಂಡಿತವಾಗಿ ಬರಲಿಕ್ಕೆ ಹೋಗುವುದಿಲ್ಲ. ನೀವೇನು ಮಾಡ್ತೀರಿ ಅದರ ಮೇಲೆ ಮಾತ್ರ ಓಟು ಬರಲಿಕ್ಕೆ ಹೋಗ್ತದೆ. ಸೊ ಇಬ್ಬರನ್ನು ದೂರ ಅಂತ ವಿಚಾರ ಬಿಟ್ಟು ಬಿಡಿ. ಅವ್ರು ಹಾಗೆ ಮಾಡೇ ಮಾಡ್ತಾರೆ, ಯಾಕೆ ಅವರ ಪೊಲಿಟಿಕ್ಸ್. ನಾವೇನು ಮಾಡ್ತೇವೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಒಪ್ಪಂತ ವಿಚಾರ ಇವತ್ತು ಮಾಡಬೇಕಾಗ್ತದೆ. ನೀವು 3 ಗ್ರಾಮದಲ್ಲಿ ಇವತ್ತು ಮಾಡುವಂಥ ಆರ್ಮಿಕ್ ಬೇರೆಲ್ಲ ಕಡೆ ಸ್ವಲ್ಪ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ. ಹೇಗೆ ಲೂಟಿ ಮಾಡಿದ ಸ್ಪಷ್ಟವಾದ ವಿವರಗಳು, ಮೊದಲು ಹೇಗೆ ಜನ ವಿರೋಧಿ ಸರ್ಕಾರ ಇವತ್ತು ಬಂದು ನಿಂತಿದೆ ಕೇಂದ್ರದಲ್ಲಿ ಬಹಳ ಸ್ಪಷ್ಟವಾಗಿ ಜನಜಾಗೃತಿ ಮೂಡಿಸುವಂಥ ಕೆಲಸ. ಅದೆಲ್ಲ ಆದ ನಂತರ ದೊಡ್ಡ ಮಟ್ಟದೊಂದು ಜನ ಸಮಾವೇಶ ನಮ್ಮ ಕ್ಷೇತ್ರದಿಂದಲೇ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿ ನಿಲ್ಲುವಂಥ ಅವಕಾಶ ಆಗಬೇಕು. ಇಲ್ಲ ಅಧ್ಯಕ್ಷರು ಇದಕ್ಕೆ ಸ್ಪಷ್ಟವಾದ ಒಂದು ಮಾರ್ಗಸೂಚಿಯನ್ನು ಕೂಡ ಕೊಡುವಂಥ ಕೆಲಸ ಇವತ್ತು ಮಾಡ್ತಾರೆ. ನನಗೆ ಹೇಳಿ ಖುಷಿ. ಈ ಶಕ್ತಿಗೆ ಮಹತ್ವ ಕೊಡಿ. ಶಕ್ತಿ ಆದ ನಂತರ ದಯವಿಟ್ಟು ಈಗ ಕುಂಜಮನ ಉತ್ತಮವಾದ ಒಂದು ಕೊಟ್ಟಿದ್ದಾರೆ, ಫಾರ್ಮ್ 6 ತಗೊಂಡು ಓಟ್ ಸೇರ್ಪಡೆ ಮಾಡುವಂಥ ಕೆಲಸಕ್ಕೆ ಚಾಲನೆ ಕೊಡಬೇಕಾದ ಕೂಡ ಇವತ್ತು ಹೇಳಿದ್ದಾರೆ. ನಾವೇನಾದರೂ ಇಡೀ ಜಿಲ್ಲೆಯಲ್ಲಿ ಅಧ್ಯಕ್ಷರೇ, ಇಡೀ ಜಿಲ್ಲೆಯಲ್ಲಿ ನಾವು ಓಟ್ ಸೇರ್ಪಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು 1 ಲಕ್ಷ ಓಟು ಕಾಂಗ್ರೆಸ್ ಓಟ್ ಮತದಾನ, ಅದೇ ನಮ್ಮ ಗೆಲುವಿಗೆ ದೊಡ್ಡ ದಾರಿಯಾಗಿ ಬರುವಂಥ ಕೆಲಸ ನಾವು ಮಾಡ್ತೀವಿ. ಆದ ಕಾರಣ ನಾವು ಇವತ್ತು ಒಂದು ಬೂತಿನಲ್ಲಿ 30 ಓಟು ಸೇರಿದರೆ 60,000, ಒಂದು ಬೂತಿನಲ್ಲಿ 50 ಓಟು ಸೇರಿದರೆ 1 ಲಕ್ಷ ಮತದಾನ ನಮ್ಮ ಪರವಾಗಿ ಬರುವಂಥ ಅವಕಾಶ ಇವತ್ತು ಹಾಗೆ ಆಗ್ತದೆ. ಅವರ 5 ವರ್ಷದಲ್ಲಿ ಬಹಳಷ್ಟು ಮತದಾನ ಸೇರಿದೆ. ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಲೋಕಸಭೆ ನಾವು ಗೆಲ್ತೇವೆ ಅಂತ സ്പഷ്ടവാദ നമ്മുടെ മിനിസ്റ്റർ ഖാദർജിയെ വിളിച്ചിട്ട് ഞാൻ പറഞ്ഞു, സാധാരണ എന്ത് പ്രോഗ്രാം വന്നാലും ഉള്ളാൾ നമ്പർ 1 ആയിരിക്കും. പക്ഷേ ശക്തി പ്രോഗ്രാമിൽ ഉള്ളാൾ വളരെ ബാക്കിലാണ്. അപ്പോൾ അദ്ദേഹം എന്നോട് പറഞ്ഞു, രാത്രി 1 മണിക്ക് ഞാൻ ഇന്നലെ ഒരു മീറ്റിംഗ് എല്ലാം വിളിച്ചു, നെക്സ്റ്റ് ഡേ മുതൽ അത് ശരിയാവുമെന്ന് പറഞ്ഞു. ഇപ്പോൾ ദക്ഷിണ കന്നഡയിലുള്ള ആൾ നമ്പർ 1 ആയിട്ടുണ്ട്. ഉള്ളാൾ ക്ലോസ് 8,000. ബട്ട് ഉള്ളാളിൻ്റെ ഒരു പൊട്ടൻഷ്യൽ വെച്ച് 8,000 ഒരു നമ്പറേ അല്ല. ഉള്ളാൾ എന്ന് പറഞ്ഞാൽ കോൺഗ്രസിൻ്റെ ഒരു ശക്തി ദുർഗമാണ്. Yeah, today is 8,000. Today is 8,000. So അതുകൊണ്ട് ഇനിയിപ്പോൾ 2 ദിവസം കൂടെ ഉള്ളൂ. ഇന്ന് 29ആണ്, 30, 31, 2 ദിവസമുണ്ട്. ഈ 2 ദിവസം കൊണ്ട് ചെയ്യാവുന്നതിൻ്റെ പരമാവധി ചെയ്യണം. പിന്നെ ഈ എത്ര പെർസെൻറ്റേജ് കവറേജ് ആയിട്ടുണ്ട് എന്നുള്ളത് നോക്കണം. അതൊരു പ്രധാനപ്പെട്ട കാര്യമാണ്. ബൂത്ത് എത്ര പെർസെൻറ്റേജ് കവർ ആയിട്ടുണ്ട് എന്നുള്ളതൊരു ഇഷ്യൂ ആണ്. ഞാൻ 1 സെക്കൻഡ് സമയം തരാൻ ഞാൻ നോക്കിയിട്ട് പറയാം. As of now 93. അപ്പോൾ 7% ടോട്ടൽ കോൺസ്റ്റിറ്റ്യുവൻസി കവർ ചെയ്യാനുണ്ട്. അപ്പോൾ നിങ്ങൾക്ക് ഓരോ പഞ്ചായത്ത് വെച്ച് നിങ്ങൾക്ക് നോക്കാൻ പറ്റും അതിൽ ഏത് ബൂത്താണ് കവർ ചെയ്യാനുള്ളതെന്നുണ്ട്. അത് നോക്കിയിട്ട് ആ സ്ഥലത്ത് ചെയ്താൽ മതി. ഇപ്പോൾ 93 ആയിട്ട് നിൽക്കുകയാണ്.
അതെ, ഇപ്പം 8,000 നമ്പർ വന്നിട്ടുണ്ട്. 93% ആയിട്ടുണ്ട്. അപ്പോൾ ഈ 93 100% ആക്കണം. 8,000 എന്നുള്ളത് ഇനി ഞാനത് 10,000 എന്നൊന്നും പറയുന്നില്ല. മാക്സിമം ചെയ്തിട്ട് എത്രയാണോ വരുന്നത് അത്ര വരെ. ഞാനിപ്പോൾ 10,000 എന്ന് പറഞ്ഞാൽ അത് കുറവായി, ചിലപ്പോൾ അത് കുറവായി. നിങ്ങൾക്ക് അതിനേക്കാൾ ചെയ്യാൻ പറ്റുമെങ്കിൽ ഞാനൊരു ചെറിയ ടാർഗറ്റ് തരുന്നത് ശരിയല്ല. ഇവിടെ നമ്മുടെ മിനിസ്റ്റർ സൂചിപ്പിച്ചതുപോലെ നമ്മൾ പാർലമെൻറ്റ് ഇലക്ഷനിൽ കഴിഞ്ഞ തവണ തോറ്റുപോയെങ്കിലും അസംബ്ലിയിൽ നമ്മൾ തോറ്റുപോയെങ്കിലും ഇപ്പോൾ ബെല്ലാരിയിൽ കഴിഞ്ഞ തവണ നമ്മൾ 1,40,40,000 വോട്ടിനാണ് തോറ്റത്. ഇപ്പം നമ്മൾ 2,80,000 നമ്മൾ ജയിച്ചത്. അപ്പോൾ ഈ 2,80,000 3,80,000 4,20,000 പേര് കഴിഞ്ഞ തവണ നമുക്ക് വോട്ട് ചെയ്യാത്ത 4,20,000 പേര് നമുക്ക് ഇപ്പോൾ വോട്ട് ചെയ്തുകൊണ്ടാണല്ലോ നമുക്കിപ്പോൾ ജയിക്കാൻ പറ്റുന്നത്. സോ അപ്പം മംഗലാപുരം ദക്ഷിണ കന്നഡ നമ്മളങ്ങനെ തോക്കുന്ന ഒരു പാർലമെൻറ്റ് കോൺസ്റ്റിറ്റ്യുവൻസി അല്ല. നേരത്തെ ഇവിടെ സൂചിപ്പിച്ചതുപോലെ ബെറ്റർ കാൻഡിഡേറ്റിനെ ഇട്ട് എല്ലാവരും കൂടെ ഒരുമിച്ച് വർക്ക് ചെയ്താൽ ഒരു സംശയമില്ല ഇത്തവണ നമ്മൾ ജയിക്കും. നമ്മുടെ രാജ്യത്ത് വലിയ മാറ്റം നടക്കുക. ഛത്തീസ്ഗഡിൽ, മധ്യപ്രദേശിൽ, രാജസ്ഥാനിൽ, ജാർഖണ്ഡിൽ മിനിയാന്നൊരു ഇലക്ഷൻ ഉണ്ടായിരുന്നു. കാലിബറിയ എന്ന് പറയുന്ന അസംബ്ലി മണ്ഡലം സ്വാതന്ത്ര്യം കിട്ടിയിട്ട് ഇന്നുവരെ നമ്മൾ ജയിച്ചിട്ടില്ല. ലാസ്റ്റ് അസംബ്ലി ഇലക്ഷനിൽ നമ്മൾ 4th പൊസിഷനിലായിരുന്നു. ജാർഖണ്ഡ് പാർട്ടി ആയിരുന്നു ജയിച്ചത്, പിന്നെ BJP ഉണ്ടായിരുന്നു, വേറൊരു പ്രാദേശിക പാർട്ടി ഉണ്ട്. നമ്മൾ 4th പൊസിഷനായിരുന്നു. ഇപ്പം നമ്മളവിടെ 12,000 വോട്ടിന് ജയിച്ചു. ഈവൻ ജാർഖണ്ഡ്. സോ ഛത്തീസ്ഗഡ്, ജാർഖണ്ഡ്, മധ്യപ്രദേശ്, ഗുജറാത്തിൽ ഒരു 9 MLA-മാരും കൂടെ ഉണ്ടായിരുന്നെങ്കിൽ നമ്മൾ ഗുജറാത്ത് ചീഫ് മിനിസ്റ്ററാണ്. നമുക്ക് 9 MLA-മാരുടെ ഷോർട്ടേജേ ഉള്ളൂ ഗുജറാത്തിൽ. അപ്പൊ ഗുജറാത്ത്, അപ്പൊ ഈ നോർത്ത് ഇന്ത്യൻ സ്റ്റേറ്റ്സിലെല്ലാം മോദി പ്രഭാവം എല്ലാം പോയി. കഴിഞ്ഞ തവണ ഇവിടെ മംഗലാപുരത്തും കൂടെയൊക്കെ യാത്ര ചെയ്യുകയാണെങ്കിൽ ഒരു പാർലമെന്റ് ഇലക്ഷന് മുമ്പാണെങ്കിൽ മോദി കടുവയുടെ കൂടെ നിൽക്കുന്ന ഫോട്ടോ, മോദി സിംഹത്തിന്റെ കൂടെ നിൽക്കുന്ന ഫോട്ടോ. ഇപ്പോൾ ഒരു ഫ്ലെക്സ് ബോർഡ് BJP-ക്കാർ പോലും മോദിയുടെ വെക്കുന്നില്ല. എന്താ വെക്കാത്ത? സ്വന്തമായിട്ട് വെക്കുന്നില്ല. ഇനി ആരെങ്കിലും പൈസ കൊടുത്ത് വെപ്പിക്കുന്നെങ്കിലേ ഉള്ളൂ. സോ they themselves lost faith in Modi. സോ അതുകൊണ്ട് ഇത് ഒരു നല്ല സമയമാണ്. Gadkari is already started against Modi. So you know Shatrughan Sinha കോൺഗ്രസിൽ വരാൻ പോവുകയാണ്. യശ്വന്ത് സിൻഹ കോൺഗ്രസിൽ വന്നു കഴിഞ്ഞു. അരുൺ ഷൗരി കോൺഗ്രസുമായിട്ട് സപ്പോർട്ട് ചെയ്യുകയാണ്. ജസ്വന്ത് സിംഗിന്റെ മകൻ മാനവേന്ദ്ര സിംഗ് ആണ് രാജസ്ഥാനിലെ നമ്മുടെ കാൻഡിഡേറ്റ് ആയിരുന്നത്. കരുണ ശുക്ല വാജ്പേയിയുടെ പിന്നെ പെങ്ങളുടെ മകളാണ് BJP-യുടെ മഹിളാ മോർച്ചയുടെ നാഷണൽ പ്രസിഡന്റ് ആയിരുന്നു. അവർ കോൺഗ്രസിന്റെ കാൻഡിഡേറ്റ് ആയിരുന്നു ഛത്തീസ്ഗഡിൽ. സോ ഈ BJP-ക്കാരെല്ലാം BJP-യുടെ ചെറിയ നേതാക്കന്മാരല്ല. യശ്വന്ത് സിൻഹ, ജസ്വന്ത് സിംഗ്, അരുൺ ഷൗരി, ശത്രുഘ്നൻ സിൻഹ, അവർക്കെല്ലാം മനസ്സിലായിട്ടുണ്ട് മോദിയുടെ ബിസിനസ് ഏതാണ്ട് ആ കടയുടെ ഷട്ടർ ഇടാൻ പോവുകയാണ്. മോദിയുടെ കടയുടെ ഷട്ടർ വീഴാൻ പോവുകയാണ്. രാഹുൽ ഗാന്ധിയുടെ കടയുടെ ഷട്ടർ പൊങ്ങി വരികയാണ്. അപ്പം അതുകൊണ്ട് ഇന്ത്യ ടുഡേ ന്യൂസ് മേക്കർ ഓഫ് ദി ഇയർ 2018 രാഹുൽ ഗാന്ധിയാണ്. അപ്പോൾ അതുകൊണ്ട് ഞാൻ ഇനി ഒരു മീറ്റിംഗ് കൂടെ, കോർപ്പറേറ്റേഴ്സിൻ്റെ മീറ്റിംഗ് DCC-യിലുണ്ട്, ശക്തി റിവ്യൂ ഉണ്ട്. അപ്പോൾ അതുകൊണ്ട് ഞങ്ങൾക്ക് എല്ലാവർക്കും അങ്ങോട്ടൂടെ പോകണം. മിനിസ്റ്റർക്ക് കോംബോ പ്രോഗ്രാമിന് പോകണം. സോ ഈ ശക്തി എന്ന് പറഞ്ഞാൽ ഒറ്റ കാര്യം കൂടെ പറഞ്ഞാൽ അവസാനിപ്പിക്കാം. ശക്തിയുടെ പ്രാധാന്യം എന്താണ്? രാജസ്ഥാനിൽ ഇലക്ഷൻ കഴിഞ്ഞപ്പോൾ അവിടെ ഒരു തർക്കമായി. അശോക് ഗെഹ്ലോട്ടിനെ മുഖ്യമന്ത്രിയാക്കണമോ സച്ചിൻ പൈലറ്റിനെ മുഖ്യമന്ത്രിയാക്കണമോ? അപ്പോൾ രാഹുൽ ഗാന്ധി പല കാര്യങ്ങൾ ആലോചിച്ചു. എന്നിട്ട് രാഹുൽ ഗാന്ധി അവിടെ ശക്തിയിൽ 6.5 ലക്ഷം ആളുകളുണ്ട് രാജസ്ഥാനിൽ. അപ്പോൾ അദ്ദേഹം ഒരു വോയിസ് മെസ്സേജ് അയച്ചു എല്ലാവർക്കും. നിങ്ങൾ സച്ചിൻ പൈലറ്റിനെ മുഖ്യമന്ത്രിയാക്കണമോ അശോക് ഗെഹ്ലോട്ടിനെ മുഖ്യമന്ത്രിയാക്കണോ? ചീഫ് മിനിസ്റ്റർ ആക്കേണ്ടത് ആരെയാണ്?
ഓർഡിനറി കോൺഗ്രസ് വർക്കറോട് കോൺഗ്രസ് പ്രസിഡന്റ് ചോദിക്കുകയാണ്, വാട്ട് ഈസ് യുവർ ഒപ്പീനിയൻ? ജനറൽ ചോദിക്കും ബോർഡ് മെമ്പർ ചെയർമാൻ ആരാക്കണം. ആ, അതിന്റെ പേരിൽ ചേർക്കാതിരിക്കുകയും ചെയ്യരുത്. So, Congress President is asking, who is your Chief Minister candidate? So that is the power of Shakti. Congress President ഒരു ബൂത്ത് വർക്കറുടെ അടുത്ത് ഒപ്പീനിയൻ ചോദിക്കേണ്ടത് ചീഫ് മിനിസ്റ്ററെ കുറിച്ചാണ്. ഏതെങ്കിലും ഒരു പൊളിറ്റിക്കൽ പാർട്ടിയിൽ ഇത്ര പവർ ഉണ്ടോ ഒരു ബൂത്ത് ലെവൽ വർക്കർക്ക്? ഇപ്പൊ കർണാടക നമ്പർ 1 ആയി. Today we crossed 11 lakhs. രാജസ്ഥാൻ ആയിരുന്നു നമ്പർ 1 6.5. നമ്മളിപ്പോൾ ടുഡേ 11 ആയി. നമ്മുടെ ഓരോ ദിവസവും 1 ലക്ഷം പേരാണ് ഒരു ദിവസം കർണാടകത്തിൽ ശക്തിയിൽ എൻറോൾ ചെയ്യുന്നത് ഒരു ദിവസം. ഇന്നലെ 10 lakhs ആയിരുന്നു. ഇന്നിപ്പോൾ രാവിലെ റിപ്പോർട്ട് കിട്ടുമ്പോൾ അത് 11 lakhs ആയിട്ടുണ്ട്. നാളെ അത് 12 ആകും, മറ്റന്നാൾ 13 ആകും. മറ്റന്നാൾ കൊണ്ട് തീർക്കുകയാണെങ്കിൽ നമുക്ക് 13 ഉണ്ടാകുമെന്ന് നമുക്ക് പറയാൻ പറ്റും. കാരണം എവ്രി ഡേ വി ആർ ഗെറ്റിംഗ് 1 lakh ശക്തി എൻറോൾമെന്റ്. സോ അതുകൊണ്ട് ഇനി ശ്രദ്ധിക്കേണ്ടത്, ഏതെങ്കിലും ബൂത്ത് ലെഫ്റ്റ് ഔട്ട് ആയി പോയിട്ടുണ്ടെങ്കിൽ ആ ബൂത്തിലുള്ള ആൾക്കാരെയും കൂടെ ചേർക്കണം. ഒരിക്കൽ കൂടി എല്ലാവർക്കും പുതുവത്സര ആശംസകൾ. നന്ദി, നമസ്കാരം.